ಕೈಯಲ್ಲಿದ್ದ ರಕ್ಷಾ ಬಂಧನದ ರಾಖಿ ಕಿತ್ತೆಸೆದ ಆರೋಪ ಮಂಗಳೂರಿನಲ್ಲಿ ಕೇಳಿ ಬಂದಿದ್ದು, ಕೊನೆಗೆ ಆ ವಿಚಾರ ಸುಖಾಂತ್ಯಗೊಂಡ ಘಟನೆ ನಡೆದಿದೆ. ಮಂಗಳೂರು ಹೊರವಲಯದ ಕಾಟಿಪಳ್ಳದ ಇನ್ಫೆಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಿನ್ನೆ ಮಕ್ಕಳು ರಕ್ಷಾ ಬಂಧನ ಹಿನ್ನೆಲೆಯಲ್ಲಿ ಕೈಗೆ ರಾಖಿ ಕಟ್ಟಿಕೊಂಡು ಬಂದಿದ್ರು. ಇದೇ ವೇಳೆ ಕೆಲ ಶಿಕ್ಷಕಿಯರು ರಾಖಿ ತೆಗೆಸಿ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಹೀಗಾಗಿ ಪೋಷಕರು ಮತ್ತು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಶಾಲೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡಿದ್ರು. ನಮಗೆ ಗೌರವ ಇದೆ. ಅವರು ದೇವರ ಮಕ್ಕಳಿದ್ದಾಗೆ. ಅವರಿಗೆ ನೋವು ತಂದವರಿಗೆ ನಾನು ಹೇಳ್ತೇನೆ, ಅದು ಅವರು ಹೋಗಿ ಪರ್ಸನಲ್ ಆಗಿ ಅವರು ಭೇಟಿ ಆಗಲ್ಲ. ಪೋಷಕರು ಮತ್ತು ಶಿಕ್ಷಕರ ವಾಗ್ವಾದದ ಹಿನ್ನೆಲೆಯಲ್ಲಿ ಸುರತ್ಕಲ್ ಪೊಲೀಸರು ಶಾಲೆಗೆ ಹೋಗಿ ವಿಚಾರಣೆ ನಡೆಸಿದರು. ಇದೇ ವೇಳೆ ಶಿಕ್ಷಕರು ಫ್ರೆಂಡ್ಶಿಪ್ ಬ್ಯಾಂಡ್ ಅಂದುಕೊಂಡು ತೆಗೆಸಿದ್ದೆವು ಎಂದು ಸಮಜಾಯಿಷಿ ನೀಡಿ ರಕ್ಷಾ ಬಂಧನ ಯಾವುದೇ ಕಾರಣಕ್ಕೂ ತೆಗೆಸಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಶಿಕ್ಷಕರೇ ಮತ್ತೆ ಮಕ್ಕಳ ಕೈಗೆ ರಕ್ಷೆ ಕಟ್ಟುವಂತೆ ಪೋಷಕರು ಪಟ್ಟು ಹಿಡಿದ್ರು. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಕಾಟಿಪಳ್ಳದ ಇನ್ಫೆಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆ ಸಂಚಾಲಕ ಸಂತೋಷ್ ಲೋಬೋ ಪ್ರತಿಕ್ರಿಯೆ ನೀಡಿದ್ದು, ಕೆಲವರು ತಿಳಿಯದೆ ಬೇಜವಾಬ್ದಾರಿಯಿಂದ ವರ್ತಿಸಿ ವಿವಾದ ಸೃಷ್ಟಿಸಿದ್ದಾರೆ. ಈ ಬಗ್ಗೆ ಪೋಷಕರು ಮತ್ತು ಶಿಕ್ಷಕರ ಜೊತೆ ಸಭೆ ಮಾಡಿದ್ದೇವೆ. ಈ ವೇಳೆ ತಪ್ಪು ಮಾಡಿದವರು ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿದ್ದಾರೆ. ಈಗ ಸಮಸ್ಯೆ ಪರಿಹಾರವಾಗಿ ಸುಖಾಂತ್ಯ ಕಂಡಿದೆ. ಈ ಬಗ್ಗೆ ಅನಾವಶ್ಯಕವಾಗಿ ಯಾರು ಮಾತನಾಡದೆ ಸುಖಾಂತ್ಯಕ್ಕೆ ಸಹಕರಿಸಿ ಎಂದು ಮನವಿ ಮಾಡಿದ್ರು. ಅದು ಮುಖ್ಯ. ಎರಡನೇದಾಗಿ ನಮ್ಮ ಶಾಲೆಯಲ್ಲಿ ರಾಖಿಯನ್ನು ಕಟ್ಬೋದು, ಯಾರು ಕೂಡ ಅಬ್ಜೆಕ್ಷನ್ ಮಾಡಲಿಕ್ಕಿಲ್ಲ. ಅದು ಯಾಕೆ ಅಬ್ಜೆಕ್ಷನ್ ಮಾಡೋದು? ಮೂರನೇದಾಗಿ ನಮ್ಮ ಗಮನಕ್ಕೆ ಬಾರದೆ ನಿನ್ನೆ ಒಂದು ಘಟನೆ ಆಗಿದೆ. ನನಗೆ ಕೂಡ ಗೊತ್ತಿಲ್ಲ, ಯಾಕೆಂದರೆ 9 ಗಂಟೆಗೆ ಒಬ್ಬರು ಅಧಿಕಾರಿ ಬಂದು ಹೇಳ್ತಾರೆ ಹೀಗೆ ಆಗಿದೆ ಅಂತ. ನೋಡುವಾಗ ರಾತ್ರಿ 9 ಗಂಟೆಗೆ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ನಮ್ಮದು ಒಂದು ಪ್ರೀತಿಯ ಸಮಾಜ. ನಿಮ್ಗೆ ಗೊತ್ತು, ನಾವು ಯಾವತ್ತೂ ಇನ್ನೊಂದು ಧರ್ಮಕ್ಕೆ, ಇನ್ನೊಂದು ಜಾತಿಗೆ ನೋವಾಗುವ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಅದು ಬಾರ್ದು, ಅದು ಮಾಡಬಾರ್ದು. ಆದ್ದರಿಂದ ಈ ಘಟನೆ ನಾನು ವಿಚಾರ ಮಾಡುವಾಗ ಅವರು ಸ್ವಸ್ಥ ಹೇಳಿದರು, ನನಗೆ ಗೊತ್ತಿಲ್ಲ. ನಾನು ಊಹಿಸಿದ ಅದು ಫ್ರೆಂಡ್ಶಿಪ್ ಬ್ಯಾಂಡ್. ಮೊನ್ನೆ ಹಾಗೇ ಮಾಡಿದ್ರು ಅವರು, ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಎಲ್ಲರಿಗೆ ಕಟ್ಟಲಿಕ್ಕೆ ತಂದರು. ಹೀಗಿರುವಾಗ ಮಧ್ಯಾಹ್ನ ಒಬ್ಬರು ಬಂದು ಕಂಪ್ಲೇಂಟ್ ಮಾಡಿದರು. ಏನಂತ ನೀವೊಂದು ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಹೇಳಿದ್ರಲ್ಲ. ಅಲ್ಲ ಮೇಡಮ್, ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.